ಬಡವರಿಗೆ ಆಶ್ರಯ ನೀಡುವ ನಿಟ್ಟಿನಲ್ಲಿ ನಾನು ಶಾಸಕನಾಗಿದ್ದ ಸಂದರ್ಭದಲ್ಲಿ ಕೈಗೆತ್ತಿಕೊಂಡಿದ್ದ ಮಹತ್ವಾಕಾಂಕ್ಷಿ ಯೋಜನೆ ಶಕ್ತಿನಗರದಲ್ಲಿ G+3 ಮಾದರಿಯ ಮನೆ ನಿರ್ಮಾಣ ಯೋಜನೆಯನ್ನ ನಾನು ಸಮರ್ಪಕವಾಗಿ ಮಾಡಿಲ್ಲ ಅಂತ ಶಾಸಕ ವೇದವ್ಯಾಸ್ ಕಾಮತ್ ಅವರು ಆರೋಪಿಸ್ತಾ ಇದ್ದಾರೆ. ಹಾಗಿದ್ರೆ ಆ ಯೋಜನೆಯನ್ನ ಅವರೇ ಪೂರ್ಣಗೊಳಿಸಲಿ ಅಥವಾ ಇಲ್ಲದೆ ಹೋದರೆ ನಾನು ಮಾಡ್ತೇನೆ, ಅವರು ರಾಜೀನಾಮೆ ನೀಡಲಿ ಅಂತ ಮಾಜಿ ಶಾಸಕ JR ಲೋಬೋ ಅವರು ಸವಾಲೆಸೆದಿದ್ದಾರೆ. ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಯೋಜನೆ ವಿಳಂಬಕ್ಕೆ ಶಾಸಕ ವೇದವ್ಯಾಸ್ ಕಾಮತ್ ಅವರೇ ಕಾರಣ. ಮನೆ ನಿರ್ಮಿಸಲು ಅರಣ್ಯ ಇಲಾಖೆಯಿಂದ ದೊರೆತಿದ್ದ ಅನುಮತಿಯನ್ನ ಕಳೆದ 8 ತಿಂಗಳಿಂದ ತಡೆ ಹಿಡಿದಿದ್ದಾರೆ. ಈ ಮೂಲಕ ಬಡವರ ಹೊಟ್ಟೆಗೆ ಹೊಡೆಯುವ ನೀಚ ಕೆಲಸ ಮಾಡಿದ್ದಾರೆ ಎಂದು ಮಾಜಿ ಶಾಸಕ JR ಲೋಬೋ ತಿರುಗೇಟು ನೀಡಿದ್ರು. ಹಣ ಪಾವತಿಸಿದೆ ಮಹಾನಗರ ಪಾಲಿಕೆ, ಪರ್ಮಿಷನ್ ಕೊಟ್ಟಿದೆ ಅರಣ್ಯ ಇಲಾಖೆ. ಇದು ಕುತಂತ್ರ ಮಾಡಿದ್ದು. ಈ ಯೋಜನೆಯ ವಿರುದ್ಧ ಮಾನ್ಯ ಶಾಸಕರು ಕುತಂತ್ರ ಮಾಡಿದ್ದಾರೆ. ಬಡವರ ಹೊಟ್ಟೆಯ ಮೇಲೆ ಹೊಡೆದಿದ್ದಾರೆ. ಬಡವರಿಗೆ ನಿವೇಶನಗಳು, ಮನೆಗಳು ಸಿಗಬಾರದು ಎಂಬ ಒಂದೇ ಕಾರಣದಿಂದ ಅವರು ಶಾಸಕರು ಆದ ನಂತರ ದಿನಾಂಕ 28/7/2018 ಅರಣ್ಯ ಇಲಾಖೆ ಒಪ್ಪಿಗೆಯನ್ನು ವಾಪಸ್ ಪಡಿಸುವಂತಹ ಕ್ರಮವನ್ನು ಶಕ್ತಿನಗರದಲ್ಲಿರುವ ಮನೆ ನಿರ್ಮಾಣ ವಿಳಂಬಕ್ಕೆ ಮಾಜಿ ಶಾಸಕ JR ಲೋಬೋ ಕಾರಣ ಎಂದು ವೇದವ್ಯಾಸ್ ಕಾಮತ್ ಅವರು ಹಲವು ಬಾರಿ ಆರೋಪಿಸಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಲೋಬೋ ಅವರು, ಮನೆ ನಿರ್ಮಿಸಲು 2018 ಮಾರ್ಚ್ನಲ್ಲೇ ಅರಣ್ಯ ಇಲಾಖೆ ಅನುಮತಿ ನೀಡಿತು. ಚುನಾವಣೆಯ ಬಳಿಕ ಪರಿಸರ ಪ್ರೇಮಿಯೊಬ್ಬರು ಆ ಜಾಗ ಡೀಮ್ಡ್ ಫಾರೆಸ್ಟ್ ಎಂದು ದೂರು ನೀಡಿದ್ರು. ಅರಣ್ಯ ಇಲಾಖೆಯು ಅನುಮತಿ ತಡೆ ಹಿಡಿದಿದೆ. ಇದನ್ನ ಮಾಡಿಸಿದ್ದೇ ವೇದವ್ಯಾಸ್ ಕಾಮತ್ ಅವರು. ಇಲ್ದಿದ್ರೆ ಕಳೆದ 8-9 ತಿಂಗಳಿಂದ ಶಾಸಕನಾಗಿ ಯಾಕೆ ಅವರು ಆಸಕ್ತಿ ತೋರಿಸ್ತಿಲ್ಲ ಎಂದು ಪ್ರಶ್ನಿಸಿದ್ರು. ಇವತ್ತು ಅದೇ ಶಾಸಕರು ಹೇಳ್ತಾರೆ ಹಿಂದಿನ ಶಾಸಕರು ಇದನ್ನು ಸಂಪೂರ್ಣ ಮಾಡಿಲ್ಲ ಅಂತ. ಯಾವ ಶಾಸಕರು ಕೂಡ ಅವರ ಕಾಲಾವಧಿಯಲ್ಲಿ ಯೋಜನೆಗಳನ್ನು ಸಂಪೂರ್ಣ ಮಾಡಲಿಕ್ಕೆ ಆಗುವುದಿಲ್ಲ. ಒಬ್ರು ಮಂಜೂರು ಮಾಡಿದ ನಂತರ ಅದು ಇನ್ನೊಬ್ರು ಯಾರು ಅಧಿಕಾರಾವಧಿಗೆ ಬಂತು ಅದು ಮುಂದುವರಿಸಬೇಕು. ಅಷ್ಟು ಮುಂದುವರಿಸುವಂತಹ ಸಾಮರ್ಥ್ಯ ಈ ಶಾಸಕರಿಗೆ ಇಲ್ಲದೆ ಈ ಬಡವರಿಗೆ 930 ಮನೆಗಳನ್ನು ಏನು ನಾವು ಮಂಜೂರು ಮಾಡಿದ್ದೀವಿ. ಸರ್ಕಾರ ಏನು ಇದಕ್ಕೆ ಸಂಪೂರ್ಣ ಮಂಜೂರಾತಿ ನೀಡಿದೆ. ಇದಕ್ಕೆ ಮೊದಲನೇ ಕಂತನ್ನು ಸರ್ಕಾರ ಬಿಡುಗಡೆಗೊಳಿಸಿದೆ. ಮಹಾನಗರ ಪಾಲಿಕೆಯ ಅರಣ್ಯ ವ್ಯಾಲ್ಯೂಯೇಷನ್ ಪಾವತಿ ಮಾಡಿದೆ. ಕಂದಾಯ ಇಲಾಖೆಯವರು ಕಾಲಂ 11ರಲ್ಲಿ ದಾಖಲೆಗಳನ್ನು ಮಾಡಿದೆ. ಎಲ್ಲವನ್ನು ಮಾಡಿದನ್ನು ಈ ರೀತಿ ತಡೆಗಟ್ಟುವುದು ಇದು ನೀಚತನ ಅಂತ ಹೇಳಿ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಮೇಯರ್ ಭಾಸ್ಕರ್ ಮೊಯ್ಲಿ, ಕಳಿಗೆ ತಾರನಾಥ್ ಶೆಟ್ಟಿ, ಮರಿಯಮ್ಮ ಥೋಮಸ್, TK ಸುಧೀರ್, ಸಲೀಂ, ಶಶಿರಾಜ್ ಅಂಬಟ್, ನಿರಾಜ್ ಪಾಲ್, ರಮಾನಂದ ಪೂಜಾರಿ, ಪ್ರಕಾಶ್ ಸಾಲ್ಯಾನ್ ಮೊದಲಾದವರು ಹಾಜರಿದ್ದರು. ನಾಗೇಶ್ ಕಾವೂರು, V4 News 24/7 ಮಂಗಳೂರು.